ವ್ಯಕ್ತಿಯೊಬ್ಬ ಪತ್ನಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಬೆಂಕಿ ಹಚ್ಚಿ ಕೊಲೆಗೈಯಲು ಯತ್ನಿಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪೊಣಚ ಗ್ರಾಮದ ಅರಿಪೇಕಟ್ಟೆ ಎಂಬಲ್ಲಿ ಇಂದು ನಡೆದಿದೆ. ಆರೋಪಿಯನ್ನ ಗೌಸ ಜಲಾಲುದ್ದೀನ್ ಎಂದು ಗುರುತಿಸಲಾಗಿದೆ. ಗಾಯಗೊಂಡವರನ್ನ ಫಾತಿಮತ್ ಬುಷ್ರಾ ಎಂದು ಗುರುತಿಸಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರು ಫಾತಿಮತ್ ಬುಷ್ರಾ ಅವರನ್ನ ವಿಟ್ಲ ನಿವಾಸಿ ಗೌಸ್ ಜಲಾಲುದ್ದೀನ್ ಎಂಬಾತನಿಗೆ ವಿವಾಹವನ್ನ ಮಾಡಿಕೊಟ್ಟಿದ್ದು, ಇವರ ಮಧ್ಯೆ ಕೆಲ ತಿಂಗಳಿನಿಂದ ಮನಸ್ತಾಪ ಉಂಟಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಕೆ ತವರು ಮನೆಗೆ ತೆರಳಿದ್ಲು. ಇದರಿಂದ ಕೋಪಗೊಂಡ ಪತಿ ಗೌಸ್ ಜಲಾಲುದ್ದೀನ್ ತವರು ಮನೆಗೆ ಬಂದು ಗಲಾಟೆ ಮಾಡಿಕೊಂಡಿದ್ದ. ನಿನ್ನೆ ಮಧ್ಯಾಹ್ನದ ವೇಳೆಗೆ ಏಕಾಏಕಿ ತವರು ಮನೆಗೆ ಬಂದು ಬಾಟ್ಲಿಯಲ್ಲಿ ಪೆಟ್ರೋಲ್ ತುಂಬಿಸಿ ತಂದು ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಜೀವ ಬೆದರಿಕೆಯನ್ನು ಹಾಕಿದ್ದಾನೆ. ತದನಂತರ ಮನೆಯಲ್ಲಿದ್ದ ಸೋಫಾ ಸೆಟ್ಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನು ಹಚ್ಚಿದ್ದಾನೆ. ಬೆಂಕಿಯ ಜ್ವಾಲೆಯು ಹಬ್ಬಿ ಅಲ್ಲಿದ್ದ ಸೋಫಾ ಸೆಟ್, ಧರ್ಮಗ್ರಂಥ, ಹೊದಿಕೆಗಳು, ಅಕ್ಕಿ, ತೆಂಗಿನಕಾಯಿ ಹೊತ್ತಿ ಉರಿದು ಸುಮಾರು 10,000 ನಷ್ಟ ಉಂಟಾಗಿತ್ತು. ಸನಿಹದಲ್ಲಿ ಬುಷ್ರಾ ಅವರಿಗೂ ಗಾಯಗಳಾಗಿದೆ. ಈ ವೇಳೆ ಅಡ್ಡ ಬಂದ ಬುಷ್ರಾ ಅಣ್ಣ ಕಬೀರ್ ಅವರ ಮೇಲೂ ಆರೋಪಿ ಜಲಾಲುದ್ದೀನ್ ಹಲ್ಲೆಯನ್ನು ನಡೆಸಿದ್ದಾನೆ. ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ.